भरिसुत अस्त्र शस्त्रवान परम भागवतरो मत्कार भुरति धರೆಯ ಗೆಲುವೆ ನಿರುತ ಭರಿತ ರೋಷ ಪರದಾಗುತ್ತಾ ಪರಟಕಾಗ ಸಮರ ಧೀರನೋ ಕರದಿ ಭರಿಸುತ್ತ ಅಸ್ತ್ರ ಶಸ್ತ್ರವ ಪರಮ ಭಾಗವತರು ಮತ್ತಾಯ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದಂತ ನಾವು ಅರಮನೆಯಲ್ಲಿ ಇದ್ದ ಸಂದರ್ಭ ತಂದೆಯವರು ಕರೆದರಲ್ಲ, ಮಕ್ಕಳೇ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೀರಿ, ಗುರುಕುಲದಲ್ಲಿ ಕಲಿಯುವಂತ ವಿದ್ಯೆಗಳನ್ನೆಲ್ಲ ಕಲಿತಿದ್ದೀರಿ, ಇನ್ನು ಈ ಸಿಂಹಾಸನವನ್ನು ಏರಬೇಕು, ಸುಕನ್ಯವಾರಳನ್ನು ಮದುವೆಯಾಗಿ ಗೃಹಸ್ಥಾಶ್ರಮಿಯಾಗಬೇಕು ಎನ್ನುವ ಹಾಗೆ ತಂದೆ ನಮ್ಮ ಈರನನ್ನು ಕರೆದು ಹೇಳಿದರಲ್ಲ ತಮ್ಮ. ಹಾಗೆ ತಂದೆಯಲ್ಲಿ ಹೇಳಿದೆ, ವಿಧೇಯತೆಯಿಂದಲೇ ಹೇಳಿದೆ, ತಂದೆಯವರೇ ಮದುವೆ ಈಗ ಬೇಡ, ಖಡ್ಗವನ್ನು ಮಸೆದು ಮೂಲೆಯಲ್ಲಿ ಇರಿಸಿದರೆ ಅದರ ಪ್ರಖರತೆ ಕಡಿಮೆಯಾಗುತ್ತದೆ, ದಿನಾಲೂ ಅದು ಇದು ಪ್ರಯೋಗಗೊಳ್ಳುತ್ತಲೇ ಇರಬೇಕು, ಹಾಗಾಗಿ ನಾವು ಕಲಿತ ವಿದ್ಯೆಯನ್ನು ಪ್ರಯೋಗ ಮಾಡಬೇಕು, ಎಷ್ಟು ಕಲಿತಿದ್ದೇವೆ ಎನ್ನುವುದು ನಮಗೆ ತಿಳುವಳಿಕೆ ಬರಬೇಕು ಎನ್ನುವ ಹಾಗೆ ತಂದೆಯಲ್ಲಿ ಆಡಿದೆ. 1 ವರ್ಷದ ಚೈತ್ರ ಯಾತ್ರೆಯನ್ನು ಮುಗಿಸಿ ಮತ್ತೆ ನೋಡುವ ಎನ್ನುವ ಹಾಗೆ ಮತ್ತೆ ಮದುವೆಯ ವಿಚಾರ ಬಂದಾಗ ಎಲ್ಲರ ಹಾಗೆ ನಾನಲ್ಲ, ನಾನು ಮದುವೆಯಾಗುವಂತ ಹುಡುಗಿ ಎಲ್ಲರಂತೆ ಇರಬಾರದು, ಸಮಾಜದಲ್ಲಿ ಸ್ತ್ರೀಪರ ಹೋರಾಟಗಾರ್ತಿಯಾಗಿರಬೇಕು, ಸಮಾಜದಲ್ಲಿ ಹೆಣ್ಣೇನೆಂಬುದನ್ನು ತೋರಿಸಿಕೊಡಬೇಕು, ಅಂತವಳು ಹೆಣ್ಣನ್ನು ನಾನು ಮದುವೆಯಾಗಬೇಕೆಂದು ಬೇಡಿದೆ. ನಾವು ಮನಸ್ಸು ಮಾಡಿದೆ, ನಿಗಿ ನಿಗಿ ಕೆಂಡದಂತ ಸುಂದರಿಯರನ್ನು ತಂದು ಇಂದು ಮದುವೆಯಾಗಬಹುದು. ಆದರೆ ಆ ಗೊಡ್ಡು ಸಂಪ್ರದಾಯದಲ್ಲಿ ನನಗೆ ಆಸಕ್ತಿ ಇಲ್ಲ
ತಮ್ಮ. ಯಾಕೆ ಬಲ್ಲೆಯ? ಹೆಣ್ಣನ್ನು ನಾವು ಗೌರವಿಸಬೇಕು. ಗಂಡ ಹೆಂಡತಿ ಎಂದರೆ ಒಳ್ಳೆಯ ಗೌರವದ ಗೆಳೆತನವಾಗಿರಬೇಕೆನ್ನುವುದು ನನ್ನ ದೇಹ ಧೋರಣೆ. ಹಾಗಾಗಿ ಇದೆಲ್ಲ ಹೇಳುವಾಗ ತಂದೆಯವರು ಒಪ್ಪಿದ್ರಲ್ಲ. ಬರೇ ಹೆಣ್ಣು ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಬೆಳಗುವುದರೊಂದಿಗೆ ವಂಶ ಉದ್ಧಾರವನ್ನು ಮಾಡುವುದರೊಂದಿಗೆ ನಮ್ಮ ಕೀರ್ತಿಯ ಪತಾಕೆಯನ್ನು ಎತ್ತರಕ್ಕೆ ಏರಿಸುವವಳಿದ್ದಾಳೆ ಅಂತ ಕನ್ಯೆಯನ್ನು ಹುಡುಕಿ ಬಂದು ನಿಮ್ಮ ಎದುರಿಗೆ ಮದುವೆಯಾಗುತ್ತೇನೆ ಅಂದೆ. ಅದಕ್ಕೆ ತಂದೆಯವರಿಗೂ ಸರಿ ಎನ್ನಿಸುವುದು. ಆದೀತು ಮಕ್ಕಳೇ, ನೀವು ಹೊರಡಿ ಬನ್ನಿ ಎನ್ನುವ ಹಾಗೆ ಆಶೀರ್ವಾದ ಮಾಡಿದರು. ಹಾಗೆ ನಮ್ಮ ಈರ್ವರನ್ನು ಅವಳಿ ಮಕ್ಕಳಾದಂತ ನಮ್ಮನು ಹೊನ್ನ ತೊಟ್ಟಿನಲ್ಲಿ ಹಾಕಿ ತೂಗುವಾಗ ನಮ್ಮ ತಂದೆ ತಾಯಿಯವರು ಎಷ್ಟು ಕನಸುಗಳನ್ನು ಕಟ್ಟಿರಬಹುದು ಹೇಳು. ಈ ಕುಲದ ರತ್ನ ದೀಪಗಳಾಗಬೇಕು ಎನ್ನುವ ಹಾಗೆ ನನಗೆ ಮಾರ್ತಾಂಡ ತೇಜ, ನಿನಗೆ ಕಮಲಧ್ವಜ ಎನ್ನುವ ಹಾಗೆ ಹೆಸರನ್ನು ಇಟ್ಟರು. ಮಾರ್ತಾಂಡ ತೇಜ ಎಂದರೇನು? ಸೂರ್ಯನ. ಕಮಲ ಅಂದರೇನು? ಕಮಲ ಅರಳಬೇಕಾದರೆ ಸೂರ್ಯನ ಪ್ರಭೆ ಬೇಕೇ ಬೇಕು. ಹಾಗಾಗಿ ಬೆಳಕು ಹೋಗುವ ಕಡೆಗೆ ಮಕ್ಕಳು ಬೆಳಕಿನಂತೆ ಇರಬೇಕು ಎನ್ನುವ ಹಾಗೆ ಸಮತೋಮ ಜ್ಯೋತಿರ್ಗಮ ಎನ್ನುವ ಹಾಗೆ ನಮ್ಮ ತಂದೆಯವರು ನಮಗೆ ಆಸೆಯನ್ನು ಇಟ್ಟರು. ಆ ರೀತಿ ಆಶೀರ್ವಾದವನ್ನು ಮಾಡಿದರು. ಹಾಗಾಗಿ ಕುಲವನ್ನು ಬೆಳಗುವ ರತ್ನ ದೀಪಗಳಾಗಬೇಕೆನ್ನುವುದು ನಮ್ಮ ಬಯಕೆ. ಅದಕ್ಕಾಗಿ ನಾವಿರುವರು ಸೇರಿ ಚೈತ್ರ ಯಾತ್ರೆಗೆ ಹೊರಟಿದ್ದೇವೆ. ನಾವು ಹೊರಟು ನಿಂತಾಗ ನಮ್ಮವರೆಲ್ಲ ಆಡಿದ್ದೇನು ಬಲ್ಲೆಯ? ಹೊರಟರಾಗ ಸಮರವೀರರು ಎನ್ನುವ ಹಾಗೆ ಎಷ್ಟು ಸಂತೋಷವಾಗುತ್ತಾ ಇದೆ. ಪದ್ಮಶೇಖರನ ಮಕ್ಕಳು ಈರುವರು ಹೇಗೆ ಹೊರಟಿದ್ದಾರೆ, ತಮ್ಮ ಪರಾಕ್ರಮವನ್ನು ತೋರಿಸುವುದಕ್ಕಾಗಿ ದಿಗ್ವಿಜಯಕ್ಕಾಗಿ ಹೊರಟಿದ್ದಾರೆ ಎನ್ನುವ ಹಾಗೆ. ತಮ್ಮ ನಿನ್ನ ಅಭಿಪ್ರಾಯವೂ ಅದೇ ತಾನೆ? ಕಲಿತ ವಿದ್ಯೆಯನ್ನು ದಿನಾಲು ನಾವು ಪಠಿಸಬೇಕು, ಅದರಿಂದ ಪ್ರಯೋಜನ ಪಡೆಯಬೇಕೆನ್ನುವುದಾಗಿ ದಿಗ್ವಿಜಯಕ್ಕೆ ಹೊರಟಿದ್ದೇವೆ. ಆದರೆ ಈ ಬಾರಿ ಕನಕಾರ್ತಿಯಾಗಿ ಮಾತ್ರ ಅಲ್ಲ, ಕನ್ಯಾರ್ತಿಯಾಗಿ. ಹೌದಪ್ಪ. ಹಾಗಾಗಿ ಹೊರಟ ನಿಂತ ಗಳಿಗೆಯಲ್ಲಿ ಪ್ರಪಂಚದ ಬೆಳಕನ್ನು ತೋರಿಸಿದಂತಹ ತಾಯಿಗೆ ನಮಸ್ಕರಿಸಿ ತಂದೆಯವರ ಆಶೀರ್ವಾದವನ್ನು ಪಡೆದೆವು. ಹಾಗೆ ನಮ್ಮ ಕುಲದೇವರಾದಂತ ಶ್ರೀಹರಿಯನ್ನು ಮನಸಾರೆ ಧ್ಯಾನಿಸಿ ಅವರನ್ನು ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದೇವೆ. ಹಾಗಾಗಿ ತಡ ಮಾಡುವುದಲ್ಲ ತಮ್ಮ, ದಿಗ್ವಿಜಯಕ್ಕಾಗಿ